250 ವರ್ಷಗಳ ಇತಿಹಾಸ ಇರುವ ಕೊರಟಗೆರೆಯ ಧರ್ಮಸಾಗರ ಕೆರೆಗೆ 426 ಎಕರೆ ಭೂ ವಿಸ್ತೀರ್ಣವಿದೆ. ಕೆರೆಯ ಪುನಶ್ಚೇತನ ಮತ್ತು ಅಭಿವೃದ್ಧಿ ಮಾಡಬೇಕಾದ ಸಣ್ಣ ನೀರಾವರಿ ಇಲಾಖೆ ಕೊರಟಗೆರೆಯಲ್ಲಿ ಇಲ್ಲ. ಸ್ಥಳೀಯ ಕ್ಯಾಮೇನಹಳ್ಳಿ ಗ್ರಾಮ ಪಂಚಾಯತಿಗೆ ಕೆರೆಯ ರಕ್ಷಣೆ ಮತ್ತು ಅಭಿವೃದ್ಧಿಯ ಕಾಳಜಿಯೂ ಇಲ್ಲದೆ ಭೂಗಳ್ಳರ ಹಾವಳಿಗೆ ಕೆರೆಯು ಬಲಿಯಾಗಿ ಅಂತರ್ಜಲ ಮಟ್ಟವು ಮತ್ತೆ ಪಾತಾಳಕ್ಕೆ ಕುಸಿದಿದೆ. ಜಯಮಂಗಲಿ ನದಿ ಪಾತ್ರದ ತೀತಾ ಜಲಾಶಯವು ಕಳೆದ ವರ್ಷ ಕೋಡಿಬಿದ್ದು ಧರ್ಮಸಾಗರ ಕೆರೆಯು ತುಂಬಿದ ವರ್ಷವೇ ಖಾಲಿಯಾಗಿದೆ. ಕೆರೆಯ ಹಿಂಭಾಗದ 95 ಗ್ರಾಮದ ಅಂತರ್ಜಲ ಮಟ್ಟ ಸುಧಾರಣೆಗೆ ಮತ್ತೆ ಪೆಟ್ಟು ಬಿದ್ದಿದೆ. ತೀತಾ ಜಲಾಶಯದ ಬಲದಂಡೆ ನಾಲೆಯಿಂದ ವೆಂಕಟಾಪುರ ಕಮ್ಮದಹಳ್ಳಿ ಕೊಡ್ಲಹಳ್ಳಿ ಮಾರ್ಗದ ಕಾಲುವೆಗೆ ಕಲ್ಲು ಮಣ್ಣು ಹಾಕಿ ಮುಚ್ಚಿರುವ ಹಿನ್ನೆಲೆ ನೂರಾರು ರೈತರಿಗೆ ಸಂಕಷ್ಟ ಎದುರಾಗಿದೆ. ಮೀನುಗಾರಿಕೆ ಇಲಾಖೆಯು ಲಾಭಕ್ಕೆ ಮಾತ್ರ ಸೀಮಿತವಾಗಿದ್ದು, ಕೆರೆಯ ಪುನಶ್ಚೇತನ ಮತ್ತು ಅಭಿವೃದ್ಧಿಗೆ ಸರ್ಕಾರ ಪ್ರಮುಖ ಆದ್ಯತೆ ನೀಡಬೇಕಾಗಿದೆ. ಧರ್ಮಸಾಗರ ಕೆರೆಯು ಮಾಳೇನಹಳ್ಳಿ ಸರ್ವೆ 15ರಲ್ಲಿ 31 ಎಕರೆ, ಟಿ ವೆಂಕಟಾಪುರ ಸರ್ವೆ ನಂಬರ್ 25ರಲ್ಲಿ 108 ಎಕರೆ, ಕೆಜಿ ಕಂಬದಹಳ್ಳಿ ಸರ್ವೆ ನಂಬರ್ 6ರಲ್ಲಿ 29 ಎಕರೆ, ತುಂಬುಗಾಣಹಳ್ಳಿ ಸರ್ವೆ ನಂಬರ್ 13ರಲ್ಲಿ 89 ಎಕರೆ, ಚಿಕ್ಕಾವಳ್ಳಿ ಸರ್ವೆ ನಂಬರ್ 84ರಲ್ಲಿ 28 ಎಕರೆ ಸೇರಿ 6 ಗ್ರಾಮದ 288 ಎಕರೆಯ ದಾಖಲೆ ಕಂದಾಯ ಬಳಿ ಇದೆ. ಧರ್ಮಸಾಗರ ಕೆರೆಯ ಇನ್ನುಳಿದ 138 ಎಕರೆ ಭೂ ವಿಸ್ತೀರ್ಣದ ದಾಖಲೆಯು ಕಂದಾಯ, ಗ್ರಾಮ ಪಂಚಾಯತ್, ಹೇಮಾವತಿ ಮತ್ತು ಸಣ್ಣ ನೀರಾವರಿ ಇಲಾಖೆಯ ಬಳಿಯೂ ಲಭ್ಯವಿಲ್ಲ. ಜಯಮಂಗಲಿ ನದಿ ಪಾತ್ರದ ಧರ್ಮಸಾಗರ ಕೆರೆಯು ತುಂಬಿ ಹರಿದರೆ 95 ಗ್ರಾಮದ ರೈತರಿಗೆ ಅಂತರ್ಜಲದ ವರದಾನ ಸಿಗುತ್ತೆ. ಸಣ್ಣ ನೀರಾವರಿ ಮತ್ತು ಕ್ಯಾಮೇನಹಳ್ಳಿ ಗ್ರಾಮ ಪಂಚಾಯತ್ರಿಂದ ಕೆರೆಯ ಅಭಿವೃದ್ಧಿ ಶೂನ್ಯವಾಗಿದೆ. ಸರ್ಕಾರದಿಂದ ಪ್ರತಿ ವರ್ಷ ಅನುದಾನ ಬರುತ್ತೆ ಅಷ್ಟೇ, ಆದರೆ ಕಾಮಗಾರಿ ಆಗುವುದೇ ಗೊತ್ತಾಗಲ್ಲ. ಇನ್ನು ನರೇಗಾ ಕಾಮಗಾರಿಯು ಗ್ರಾಮ ಪಂಚಾಯತ್ ಸದಸ್ಯರ ಅನುಕೂಲಕ್ಕೆ ತಕ್ಕಂತೆ ಮಾಡ್ತಾರೆ. 250 ಎಕರೆ ವಿಸ್ತೀರ್ಣದಲ್ಲಿ ಸೀಮೆಜಾಲಿಯ ಮರಗಳು ಬಿಟ್ಟರೆ ಅಭಿವೃದ್ಧಿಯು ಶೂನ್ಯವಾಗಿದೆ. ಪರಿಸರ ಮತ್ತು ಅಂತರ್ಜಲ ರಕ್ಷಣೆಗಾಗಿ ಸಾಮಾಜಿಕ ವಲಯ ಅರಣ್ಯದಿಂದ ಕಳೆದ 10 ವರ್ಷಗಳಿಂದ ಸಂರಕ್ಷಣೆ ಮಾಡಿದ್ದ 1500ಕ್ಕೂ ಹೆಚ್ಚು ಹರ್ಕ್ಯುಲೆಸ್, ಸೀಮೆತುಂಗಡಿ, ಹೊಂಗೆ ಮರಗಳು ಭೂಗಳ್ಳರ ಹಾವಳಿಯಿಂದ ರಾತ್ರೋರಾತ್ರಿ ಕರಗಿದೆ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಮರಗಿಡ ನಾಶ ಆಗಿರುವ ಮಾಹಿತಿಯೇ ಗ್ರಾಮ ಪಂಚಾಯತ್ ಮತ್ತು ಅರಣ್ಯ ಇಲಾಖೆಗೂ ಗೊತ್ತಿಲ್ಲ. ಬೆಂಗಳೂರಿನ ಭೂಗಳ್ಳರಿಗೆ ಅಧಿಕಾರಿ ವರ್ಗದ ಮೌನದ ಶ್ರೀರಕ್ಷೆಯು ಅರಣ್ಯ ನಾಶಕ್ಕೆ ಬಲ ನೀಡಿದೆ. ರೈತ ಸಂಘ ಕಳೆದ 10 ವರ್ಷದಿಂದ ಧರ್ಮಸಾಗರ ಕೆರೆಯ ಸರ್ವೆಗೆ ಮನವಿ ಮಾಡಿದ್ರೂ ಪ್ರಯೋಜನ ಆಗಿರಲಿಲ್ಲ. ರೈತ ಸಂಘದ ದೂರಿನ ಅನ್ವಯ ಕೊರಟಗೆರೆ ತಹಶೀಲ್ದಾರ್ ಮಂಜುನಾಥಕ್ಕೆ ರೈತರ ಜೊತೆಗೂಡಿ ಕೆರೆಯ 4 ದಿಕ್ಕಿನ ಮಾಹಿತಿ ಕಲೆ ಹಾಕಿದ್ದಾರೆ. ಕೆರೆಯ ಭೂಮಿ ಯಾರೇ ಒತ್ತುವರಿ ಮಾಡಿದ್ರೂ ಮುಲಾಜಿಲ್ಲದೆ ತೆರವು ಮಾಡಿಸ್ತೀನಿ, ಕಂದಾಯ ಮತ್ತು ಸರ್ವೆ ಇಲಾಖೆ ಜಂಟಿಯಾಗಿ ಸರ್ವೆ ನಡೆಸುವಂತೆ ಕೆರೆಯಲ್ಲಿಯೇ ಅಧಿಕಾರಿಗಳಿಗೆ ಖಡಕ್ ಆದೇಶ ಮಾಡಿರುವ ಘಟನೆ ನಡೆದಿದೆ. ವರದಿ ಮಂಜುಸ್ವಾಮಿ ಎಂಎನ್, ಕೊರಟಗೆರೆ. ಸಣ್ಣ ನೀರಾವರಿ ಇಲಾಖೆಯಿಂದ ತುಂಬಾ ಅನ್ಯಾಯ ಆಗಿದೆ. ಇದು ಅಭಿವೃದ್ಧಿ ಆಗ್ತಿದೆ ಅಂತ ಹೇಳಿ ಸುಮಾರು ದುಡ್ಡು ಅನುದಾನ ಬಿಟ್ಟರು ಅನುದಾನ ಮಾಯ ಆಗ್ತಾ ಇದೆ. ಕೆರೆ ಅಭಿವೃದ್ಧಿ ಆಗಿಲ್ಲ. ನೀವು ಒಂದ್ಸತಿ ಬೇಕಾದ್ರೆ ಎಲ್ಲ ವಿಡಿಯೋ ಮಾಡ್ಕೊಳ್ರಿ ಯಾವ ರೀತಿ ಕೆರೆ ಅಭಿವೃದ್ಧಿ ಆಗಿದೆ ಅಂತ. ಜಾಲಿ ಬೆಳ್ಕೊಂಡು ಕೆರೆ ಎಲ್ಲ ಹಾಳಾಗೋಗಿದೆ. ಸಣ್ಣ ನೀರಾವರಿ ಇಲಾಖೆಯಿಂದ ಇದಕ್ಕೆ ಸುಮಾರು ಸತಿ ದುಡ್ಡು ರಿಲೀಸ್ ಆಗಿದ್ರು ಅದಾಗ್ತಾ ಇಲ್ಲ. ದಯವಿಟ್ಟು ಇದಕ್ಕೆ ಎಲ್ಲ ಟ್ಯೂಬ್ ಎಲ್ಲ ಚೆನ್ನಾಗಿದೆಯಾ? ಎರಡು ಲೀಕೇಜ್ ಆಗಿದೆ ಸರ್. ನೀರ್ ಬಂದ್ರು ನೀರೆಲ್ಲ ಲೀಕೇಜ್ ಆಗ್ತಾ ಇದೆ. ನೀರ್ ನಿಲ್ತಾ ಇಲ್ಲ ಕೆರೆಯಲ್ಲಿ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ರಿಪೇರಿ ಮಾಡಿಸ್ಕೋಬೇಕು. ಕೆರೆ ತುಂಬುತ್ತೆ ನೀರ್ ನಿಲ್ಲಲ್ಲ. 2 ಬೆಳೆ ಆಗೋದನ್ನ ಒಂದೇ ಬೆಳೆ ಖಾಲಿ ಆಗ್ತಾ ಇದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಎಲ್ಲ ಉಡಾಪಿ ಉತ್ತರ ಎಷ್ಟು ಸತಿ ಬಂದು ಸರ್ವೆ ಮಾಡಿರೋದು ಇದೇ ನೋಡಿ ಸರ್. ಅಭಿವೃದ್ಧಿ ಆಗಿರೋದನ್ನೇ ಇವ್ರು ಒತ್ತುವರಿ ಮಾಡಿದನೆ ಸುಮಾರು ಸತಿ AC ಬಂದವ್ರೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಬಂದವ್ರು ಏನು ನಮ್ಗೆ ಬಂದಿಲ್ಲ, ಇದಕ್ಕೆ ಮಾಹಿತಿ ಕೊಟ್ಟಿಲ್ಲ. ಈಗೇನು ಹೊಸ ತಹಶೀಲ್ದಾರ್ ಬಂದು ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ಅದು ಕಾಯ್ತೀವಿ. ಇಲ್ಲ ಅಂದ್ರೆ ತುಂಬಾ ಮುಂದೆ ದೊಡ್ಡ ಅಭಿವೃದ್ಧಿನೂ ಆಗ್ಬೇಕು. ರಾಜಗೋಪಾಲ್ ಒಳ್ಳೆ ಧರ್ಮಸಾಗರ ಕೆರೆ ನಾವು ಒತ್ತುವರಿ ಆಗೈತೆ ಅಂತ ಸುಮಾರು ಇಲ್ಲಿಗೆ 5-6 ವರ್ಷದಿಂದ ನಾವು ತಾಲೂಕು ಕಚೇರಿಗೆ ನಾವು ಅರ್ಜಿಗಳನ್ನು ಕೊಡ್ತಾ ಬಂದಿದ್ವಿ. ಅದರಿಂದ ಬಂದಂತ ಎಲ್ಲ ಅಧಿಕಾರಿಗಳು ಬಂದು ನಮಗೆ ಉಡಾಫೆ ಉತ್ತರ ಕೊಟ್ಟು ಹೋಗ್ತಾ ಇದ್ರು. ಆದರೆ ಮೊನ್ನೆ ಏನು ಈ ಬೆಂಗಳೂರು ಮೂಲದಿಂದ ಬಂದಂಥವ್ರು ಇಲ್ಲಿ ಒಂದು 5-6 ಎಕರೆ ಒತ್ತುವರಿ ನಮ್ಗೇನು ಕಂಡು ಬಂತು. ಮೊನ್ನೆ ಹೊಸ ತಹಶೀಲ್ದಾರ್ ಮಂಜುನಾಥ್ ಅವ್ರಿಗೆ ನಾವು ಹೋಗಿ ಮನವಿ ಮಾಡಿದ್ವಿ. ನಮ್ಮ ಮನವಿ ಮೇರೆಗೆ ಒಪ್ಪಿ ಇವತ್ತು ಅವರು ಕೆರೆಗೆ ಬಂದು ಖುದ್ದಾಗಿ ಅವರೇ ಪರಿಸ್ಥಿತಿನ ಅವಲೋಕನ ಮಾಡವ್ರೆ. ಅದು ಹೇಳಿದ ನಮಗೊಂದು ಭರವಸೆ ಕೊಟ್ಟವ್ರೆ. ನಾನು ಇಡೀ ಕೆರೆನೆಲ್ಲ ಸರ್ವೆ ಮಾಡಿಸಿ ಸರ್ವೆ ಕಾರ್ಯ ಮಾಡಿಸಿ ನಿಮಗೆ ನಾನು ನ್ಯಾಯ ಒದಗಿಸ್ಕೊಡ್ತೀನಿ ಅಂತ ಹೇಳ್ತಾವ್ರೆ.
ಸುಮಾರು ಈ ಕೆರೆ ಇನ್ನೂ 285 ಎಕರೆ ಅಂತ ಹೇಳ್ತಾವ್ರೆ, 287 ಎಕರೆ ಅಂತ ಹೇಳ್ತಾವ್ರೆ. ನಮಗೆ ಹೆಕ್ಟೇರ್ ಲೆಕ್ಕದಲ್ಲಿ ಏನು ಮುಳುಗಡೆ ಆಗೋದು, ನಮ್ಗೆ ಹೆಕ್ಟೇರ್ ಲೆಕ್ಕದಲ್ಲಿ ಮುಳುಗಡೆ ಆಗೈತೆ. ಸಂಪೂರ್ಣವಾಗಿ ಅವರು ನಮಗೆ ಮಾಹಿತಿ ತಗೊಂಡು ಬಂದು ಕೆರೆನ ಏನು ಒತ್ತುವರಿ ಮಾಡಿರೋದನ್ನ ತೆರವುಗೊಳಿಸಬೇಕು. ಸುಮಾರು ಈ ಧರ್ಮಸಾಗರ ಕೆರೆಯಿಂದ ಸುಮಾರು ಏನು 80 ಹಳ್ಳಿಗಳಿಗೆ ತುಂಬಿದ್ರೆ ನೀರಾವರಿ ಅನುಕೂಲ ಆಗ್ತದೆ. ಏನು ಬತ್ತೋಗಿರ್ತಕ್ಕಂಥ ಎಲ್ಲ ಬೋರ್ವೆಲ್ಗಳಲ್ಲಿ 2022 ಕೆರೆ ತುಂಬಿರೋದ್ರಿಂದ ಎಲ್ಲ ಬೋರ್ವೆಲ್ಗಳಿಗೆ ನೀರು ಬರ್ತಾ ಇದೆ. ಇವರು ಕೆರೆ ಒತ್ತುವರಿ ಮಾಡಿ ಇವರು ಕೆರೆನೇ ಏರಿ ಥರ ಮಾಡಿರೋದ್ರಿಂದ ನೀರೆಲ್ಲ ಖಾಲಿ ಆಗ್ಬಿಟ್ಟೈತೆ. ನೀರು ಕೆರೆಯೊಳಗೆ ನಿಲ್ತಾ ಇಲ್ಲ. ಒಂದು ಸಾರಿ ಕೆರೆ ತುಂಬಿದ್ರೆ 2 ಬೆಳೆ ತೆಗಿಬೋದಾಗಿತ್ತು. ಇವತ್ತಿನ ಪರಿಸ್ಥಿತಿ ಒಳಗೆ 1 ಬೆಳೆ ತೆಗೆಯೋದಕ್ಕೂ ರೈತರಿಗೆ ನೀರು ಸಿಗ್ತಾ ಇಲ್ಲ. ಅದರಿಂದ ಏನು ಇವತ್ತು ನಾವು ಡಿ ಸಿ ಅವ್ರಿಗೂ ಮನವಿ ಮಾಡಿದ್ದೀವಿ. ಆ ಡಿ ಸಿ ಅವರ ಆದೇಶದ ಮೇರೆಗೆ ಇವತ್ತು ತಹಸೀಲ್ದಾರ್ ಅವರು ನಮ್ಮ ಕೆರೆಗೆ ಸ್ಪಾಟ್ ವಿಸಿಟಿಗೆ ಬಂದವ್ರೆ. ಅವರೊಂದು ಭರವಸೆ ಕೊಟ್ಟೋಗವ್ರೆ. 7-8ನೇ ತಾರೀಕು ನಿಮಗೆ ನಾವು ಸರ್ವೆ ಕಾರ್ಯ ಮಾಡಿಸಿ ಯಾರು ಒತ್ತುವರಿ ಯಾರೇ ಪ್ರಭಾವಿ ಆಗಿರಲಿ ಅವ್ರನ್ನ ನಾವು ತೆರವು ಮಾಡ್ತೀವಿ ಅಂತೇಳಿ ನಮ್ಮ ಕೋಡ್ಲಹಳ್ಳಿ ರೈತರಿಗೆ ಸುತ್ತಮುತ್ತ ಎಲ್ಲ ರೈತರಿಗೆ ಭರವಸೆ ಕೊಟ್ಟವ್ರೆ. ಅದನ್ನ ನಾವು ಕಾಯ್ತೀವಿ. ಇಲ್ಲಾಂದ್ರೆ ಮುಂದಿನ ಹೋರಾಟಕ್ಕೆ ನಾವು ಸಿದ್ಧರಾಗಿರ್ತೀವಿ. ಈ ದಿನ ನಾವು ಚಿಕ್ಕವಳ್ಳಿ ಧರ್ಮಸಾಗರ ಕೆರೆಗೆ ಭೇಟಿ ನೀಡಿದ್ದೀವಿ. 5 ಗ್ರಾಮಗಳ ಸರ್ವೆ ನಂಬರ್ಗಳಲ್ಲಿ ಇರ್ತಕ್ಕಂಥ 287 ಎಕರೆ 26 ಗುಂಟೆ ವಿಸ್ತೀರ್ಣದ ಕೆರೆಯಲ್ಲಿ ಒತ್ತುವರಿ ಆಗಿದೆ ಅಂತೇಳಿ ನಮ್ಮ ತಾಲೂಕು ರೈತ ಸಂಘದ ವತಿಯಿಂದ ಹಾಗೂ ಗ್ರಾಮಸ್ಥರು ಒಂದು ದೂರ ನೀಡಿದ್ರು. ಆ ದೂರಿನ ಮೇರೆಗೆ ಈ ದಿನ ಭೇಟಿ ಮಾಡಿದ್ದೀವಿ. ನಾನು ಮತ್ತು ನಮ್ಮ ADLR ಅವರು ಇಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಯನ್ನು ನೋಡಿದ್ದೀವಿ. ಇದು ತುಂಬ ದೊಡ್ಡ ಕೆರೆ ಆಗಿರೋದ್ರಿಂದ 3-4 ಜನ ಸರ್ವೇರ್ಗಳನ್ನು ನಿಯೋಜನೆ ಮಾಡಿ ಶೀಘ್ರದಲ್ಲೇ ಅಂದರೆ ಒಂದು ವಾರದಲ್ಲೇ ನೋಟಿಸ್ಗಳನ್ನು ನೀಡಿ ಸಂಬಂಧಪಟ್ಟ ಇಲಾಖೆಯವರು ಕೂಡ ಹಾಜರಿರುವಂತೆ ಅವರಿಗೆ ನಿರ್ದೇಶನ ನೀಡಿ ಈ ಒಂದು ಕೆರೆಯ ಅಳತೆ ಕಾರ್ಯಕ್ರಮವನ್ನು ಕೈಗೊಂಡು ಒತ್ತುವರಿ ಆಗಿದ್ದಲ್ಲಿ ಖಂಡಿತವಾಗ್ಲೂ ಯಾರೇ ಆಗಿದ್ರೂ ಕೂಡ ಒತ್ತುವರಿಯನ್ನು ತೆರವು ಮಾಡ್ತೀವಿ ಹಾಗೂ ಈ ಒಂದು ಕೆರೆಯನ್ನು ಗ್ರಾಮಸ್ಥರಿಗೆ ಉಳಿಸ್ತೀವಿ ಅಂತೇಳಿ ಈ ದಿನ ಎಲ್ಲರಿಗೂ ಕೂಡ ಭರವಸೆ ಕೊಟ್ಟು ಚಾಲನೆ ನೀಡಿ 287 ಎಕರೆ 26 ಗುಂಟೆ ಇದೆ. ಈಗ ಇಲ್ಲಿ ಒತ್ತುವರಿ ಮಾಡಿರೋಲ್ಲ ಬೆಂಗಳೂರು ಮೂಲದವರು ಸರ್. ಸ್ಥಳೀಯ ರೈತರು ಯಾರು ಮಾಡಿಲ್ಲ ಸರ್. ಬೆಂಗಳೂರು ಮೂಲದವರು ಬಂದು ಹೆಚ್ಚಿನಾಗಿ ಒತ್ತುವರಿ ಮಾಡಿರೋದು ಸರ್. ಯಾರೇ ಆಗಿರಲಿ ಇದನ್ನ ಒತ್ತುವರಿ ಆಗಿರಲಿ ಆಗಿಲ್ಲದೆ ಇರಲಿ ನಾವು ಕೆರೆ ಅಳತೆ ಮಾಡ್ತೀವಿ. ಯಾವುದೇ ಒತ್ತುವರಿ ಇದ್ರೂ ಕೂಡ ತೆರವು ಮಾಡ್ತೀವಿ. ಸಣ್ಣ ನೀರಾವರಿ ಇಲಾಖೆ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತ ಹೇಳ್ತಾರೆ ಸರ್. ಅಭಿವೃದ್ಧಿ ಮಾಡೋದ್ರಲ್ಲಿ ದುಡ್ಡು ಅನುದಾನ ಬರುತ್ತೆ ಬರೋದು ಹಂಗೆ ಮಾಯ ಆಗುತ್ತೆ. ಅಭಿವೃದ್ಧಿ ಮಾಡಿಲ್ಲ ಅಂತ ಬಿಟ್ಟು ರೈತರ ಆರೋಪ ಇದೆ. ಸಂಬಂಧಪಟ್ಟ ಇಲಾಖೆಯವರೊಂದಿಗೆ ಚರ್ಚೆ ಮಾಡಿ ಏನು ಕ್ರಮ ಕೈಗೊಳ್ಬಹುದು ಅದನ್ನು ಖಂಡಿತವಾಗಿ. ಇದು ಎಷ್ಟು ಎಕರೆ ಒತ್ತುವರಿ ಆಗಿದೆ ಅಂತ ಸರ್ ರೈತರ ಆರೋಪ ಹೇಳ್ತಾ ಇದ್ದಾರೆ. ಇದು ನಾವು ಸಂಪೂರ್ಣ ತುಂಬಾ ದೊಡ್ಡ ಕೆರೆ ಆಗಿರೋದ್ರಿಂದ ನಿರ್ದಿಷ್ಟವಾಗಿ ಇಷ್ಟೇ ಎಕರೆ ಒತ್ತುವರಿ ಆಗಿದೆ ಅಂತ ಹೇಳಕ್ಕಾಗೋದಿಲ್ಲ. ನಾವು ಒಂದ್ಸರಿ ಅಳತೆ ಮಾಡಿದರೆ ಖಂಡಿತವಾಗ್ಲೂ ಎಷ್ಟೇ ಎಕರೆ ಒತ್ತುವರಿ ಆಗಿದ್ರೂ ಕೂಡ ಅದನ್ನು ಬಿಡಿಸ್ತೀವಿ. ತಾಲೂಕು ಆಡಳಿತದಿಂದ ಬಿಡಿಸಿ ಅದನ್ನು ನಾವು ಸಂರಕ್ಷಣೆ ಮಾಡ್ತೀವಿ.